ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಡಿ ತನಿ ರೆಡ್ ಕಂಕನಾಡಿ ಪಡೀಲ್ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಬೊಕ್ಕ ಉಳ್ಳಾಲ ನಗರಸಭೆದ ಒಟ್ಟು ಸೇರಿಗೆಡು ಪರಿಸರ ಸಂರಕ್ಷಣೆ ಹಸಿರು ಕ್ರಾಂತಿ ಯೋಜನೆದಡಿಟ್ಟು ಕಸದಿಂದ ರಸ ವಿಶೇಷ ಕಾರ್ಯಕ್ರಮ ತರಕಾರಿ ದೈಕ್ಲೆ ನಡಪನ ಕಾರ್ಯಕ್ರಮನು ಶನಿವಾರ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಪ್ರದೇಶ ನಡಪಾಯಿರು. ಉಳ್ಳಾಲ ನಗರಸಭಾ ವ್ಯಾಪ್ತಿಡು 31 ವಾರ್ಡ್ಲೆದ ಕೌನ್ಸಿಲರ್ಲೆನ ಸಹಕಾರಡು ಹಸಿ ಕಸನು ಕಂಪೋಸ್ಟ್ ಮಲ್ತೊಂದು ಆಯಾಯ ವಾರ್ಡ್ಲೆಡು ತರಕಾರಿಲೆ ನರ್ದು ಕಂಪೋಸ್ಟ್ ಮಲ್ತಿನ ಗೊಬ್ಬರ ಅರ್ದು ತರಕಾರಿ ಬುಲೆಪಾದು ನಗರಸಭೆಗೆ ಕೊರ್ಪುನ ಹಸಿ ಕಸದ ತ್ಯಾಜ್ಯನು ಕಮ್ಮಿ ಮಲ್ಪನ ಉದ್ದೇಶದ್ದು ಈ ಕಾರ್ಯಕ್ರಮ ನಡಪೊಂದುಲ್ಲೆರು. ಈ ನಿಟ್ಟಿಡು ಶನಿವಾರ ಸುರುಕು ನಗರಸಭಾ ಕೌನ್ಸಿಲರ್ ಮುಸ್ತಾಕ್ ಪಟ್ಲರೆನ ಕಲ್ಲಾಪು ವಾರ್ಡ್ ತರಕಾರಿ ದೈಕ್ಲೆ ನಡೆದು ಚಾಲನೆ ಕೊರಿಯರು. ಸಹಕಾರಿ ಸಾಯಿನ ಲಯನ್ಸ್ ಲಿಯೋ ಕ್ಲಬ್ ದಕ್ಲೆಗ್ ಕಲ್ಲಾಪು ಜನಕ್ಲನ ಪರವಾದ ಮುಸ್ತಾಕ್ ಪಟ್ಲ ಸೊಲ್ಮೆ ಸಂದಾಯರು.
ಲಯನ್ಸ್ ಕ್ಲಬ್, ಲಿಯೋ ಕ್ಲಬ್, ಅದೇ ರೀತಿ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ ವತಿಯಿಂದ, ಅದೇ ರೀತಿ ನಮ್ಮ ಸ್ಥಳೀಯ ಉಳ್ಳಾಲ ನಗರಸಭೆಯ ಪೌರಾಯುಕ್ತರ ಮಾರ್ಗದರ್ಶನದಂತೆ ಸಾವಯವ ಕೃಷಿಗೆ ಕಲ್ಲಾಪು ಪಟ್ಟಣದಲ್ಲಿ ಇವತ್ತು ಚಾಲನೆ ನೀಡಲಾಯಿತು. ಅದರಂತೆ ಹಸಿರು ಬೆಳೆಸಲು ಮತ್ತು ನಮ್ಮ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸಲು ನಗರಸಭೆ ತ್ಯಾಜ್ಯದಿಂದ ತರಕಾರಿಗಳನ್ನು ಉತ್ಪಾದಿಸಲು ಹಲವು ರೀತಿಯ ಮಾರ್ಗದರ್ಶನ ಉಳ್ಳಾಲ ನಗರಸಭೆ ವತಿಯಿಂದ ನೀಡಲಾಗುತ್ತಿದೆ. ಅದರಂತೆ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪರಿಸರದಲ್ಲಿ ನಾವು ಮುಂದುವರಿಸಲು ಪ್ರಯತ್ನಿಸುತ್ತೇವೆ. ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಲಯನ್ಸ್ ಕ್ಲಬ್, ಲಿಯೋ ಕ್ಲಬ್ ದಕ್ಷಿಣ ಕನ್ನಡ ಇವರಿಗೆ ನಮ್ಮ ಕಲ್ಲಾಪು ಪರಿಸರ ಜನತೆಯ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಪಾತಿರೊಂದು ಕಸದಿಂದ ರಸ ಕಾರ್ಯಕ್ರಮಗೂ ಸಹಕರಿಸಾವಂದುಪ್ಪುನ ನಗರಸಭೆದ 31 ವಾರ್ಡ್ಲೆನ್ ಅಭಿನಂದಿಸಾದು ಪರಿಸರದ ಬಗ್ಗೆ ಕಾಳಜಿ ವಹಿಸಿನ ಬೇಲೆ ಮಲ್ತೊಂದುಪ್ಪುನ ತಂಕ್ಲಿನ ಸಂಸ್ಥೆ ಸಮಾಜಮುಖಿ ಬೇಲೆಲೇನ್ ಮಲ್ಪುನೆಟ್ಟು ನಿರಂತರವಾದ ನಿಕ್ಲೆನೊಟ್ಟಿಗೆ ಉಪ್ಪಪಂಡ ತೆರಿಪಾಯರು. ಉಳ್ಳಾಲ ನಗರಸಭೆ ಮತ್ತು ಲಯನ್ಸ್ ಕ್ಲಬ್ಬು ಇದರ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ಸಂರಕ್ಷಣೆ, ಹಸಿರು ಕ್ರಾಂತಿ ಅಂತ ನಾವು ಏನು ಯೋಜನೆ ಹಾಕ್ಕೊಂಡಿದ್ದೇವೆ, ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮತ್ತು ಲಿಯೋ ಕ್ಲಬ್ ಕದ್ರಿ ಹಿಲ್ಸ್, ಅದರ ಜೊತೆಗೆ ನಮ್ಮ ಲಯನ್ಸ್ ಜಿಲ್ಲೆ 317D ಇದರ ಆಶ್ರಯದಲ್ಲಿ ಈ ಕಸವನ್ನು ರಸ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಪರಿಸರದಲ್ಲಿ ನಾವು ಉತ್ಪತ್ತಿ ಮಾಡುವಂಥ ಕಸವನ್ನು ಗೊಬ್ಬರ ಮಾಡಿ, ಆ ಗೊಬ್ಬರದಿಂದ ನಾವು ತರಕಾರಿ ಬೆಳೆಸಿ ಅದನ್ನು ನಮ್ಮ ಪ್ರಯೋಜನಕ್ಕೆ ಪಡೆಯುವಂಥ ಕಸದಿಂದ ರಸದ ಏನು ಕಾರ್ಯಕ್ರಮ ಇದೆ, ಅದಕ್ಕೆ 31 ವಾರ್ಡಲ್ಲಿ ಏನು ಸ್ಪಂದಿಸ್ತಾ ಇದ್ದೀರಿ, ಅದಕ್ಕೆ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಸೇವೆಯೇ ನಮ್ಮ ಗುರಿ ಅನ್ನುವಂಥ ಏನು ಲಯನ್ಸಿನ ಧ್ಯೇಯೋದ್ದೇಶ ಇದೆ, ಅದರ ಜೊತೆಗೆ ಪರಿಸರದಲ್ಲಿ ಪರಿಸರ ಪ್ರೇಮಿಗಳು ನಾವು ಮತ್ತು ಪರಿಸರದ ಸಂರಕ್ಷಣೆ ಮತ್ತು ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವಂಥ ನಮ್ಮ ಸಂಸ್ಥೆ ಸದಾ ಸಮಾಜಮುಖಿ ಕೆಲಸವನ್ನು ಮಾಡುವುದರಲ್ಲಿ ನಿರಂತರವಾಗಿ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ನಮ್ಮ ಹಸಿರು ಕ್ರಾಂತಿಯ ಡೈರೆಕ್ಟರ್ ಆದ ನಮ್ಮ ಮಾಧವ್ ಉಳ್ಳಾಲ್ರು ಅವರು ನಮ್ಮ ಲಯನ್ಸಿನ ಮೂಲಕ ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನೀವು ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಮಾತ್ರ ನಾನು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ನನ್ನ ಮಾತು. ಅವೆರ್ದು ಬೊಕ್ಕ ಉಳ್ಳಾಲ ವಿದ್ಯಾರಣ್ಯ ನಗರ ಪ್ರದೇಶಡು ತರಕಾರಿ ದೈಕ್ಲೆ ನಡೀರು. ಯಾವುದೇ ಇದುಂಟಲ್ಲ, ಮೀನದುಂಡು ಆತುಂಡು ಎಲ್ಲ ಎಲ್ಲ ಸ್ಮೆಲ್ ಬರುವಂಥದ್ದನ್ನು ಹಾಕಿಬಿಡೋದು. ಮುಚ್ಚಿಬಿಟ್ರೆ ಫಸ್ಟಿಗೆ ಒಂದು ಅರ್ಧ kg ಇದು, ಅರ್ಧ ಲೀಟರ್ ಯಾವುದು 1-2 kg ಬೆಲ್ಲ ಮತ್ತು ಸ್ವಲ್ಪ ಇದೆಂಥದ್ದು ಕರ್ಡ್, ಅದು ಸ್ವಲ್ಪ ಮೊದಲಿಗೆ ಆಗಿದ್ರೆ ಒಳ್ಳೇದು, ಬೇಗ ಇದಾಗ್ತದೆ. ಓಕೆ, ಫರ್ಮೆಂಟ್ ಆಗ್ಲಿಕ್ಕೆ ಒಳ್ಳೇದು. ಫರ್ಮೆಂಟ್ ಆಗ್ಲಿಕ್ಕೆ ಮೊಸರು ಮತ್ತೆ ಬೆಲ್ಲ ಮಾಡ್ಬೋದು. ನಾನು ವೆಜ್ ನಾನ್ ವೆಜ್ ಎರಡೂ ಹಾಕ್ಬೋದು. ಇದು ಕೆಳಗಡೆ ಓಪನ್ ಇದೆ, ತೂತ್ ಮಾಡಬೇಕು. ನೀವು ಕ್ಲೋಸ್ ಮಾಡಿದ್ರೆ ಈಗ ಕಂಪೋಸ್ಟ್ ಆಯ್ತು ಅಂತ ಹೇಗೆ ಅದು ಗೊತ್ತಾಗ್ತದೆ? ಒಂದೇ ಪೀಠ ಇರುವುದಲ್ಲ, ಅದು ಇದು ಹುಲ್ಲೆಲ್ಲ ಸಾಯ್ತದಲ್ಲ. ಈಗ ತುಂಬ ಟೈಮ್ ಇದಕ್ಕೆ ಆಗೋದಿಲ್ಲ. ಈಗ ನೋಡ್ಲಿಕ್ಕೆ ಆಗ್ತದೆ ನೋಡಿ. ಖಾಲಿ ಮಾಡಿದ್ದು ಮನೆ
ಅಂಚನೆ ಉಳ್ಳಾಲ ನಗರಸಭೆ ಕೈತಲ್ ಕಾಂಪೋಸ್ಟ್ ಮಲ್ಪನ ಜಾಗೆನು ವೀಕ್ಷಣೆ ಮಲ್ತೆರು. ಕುಡ್ಲ ರೋಶ್ನಿ ನಿಲಯದ ಶ್ರೀ ಕಿಶೋರ್ ಅತ್ತ ಅವರ ಹಸಿ ಕಸನ ಕಾಂಪೋಸ್ಟ್ ಮಲ್ಪನ ಬಗೆಟ್ ಮಾಹಿತಿನ ಕೊರಿಯರು. ಸಿಸ್ಟಮ್ ಹೌದು, ಇದು ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಇದು ಕೇರಳದಲ್ಲಿ ಭಾಳ ಫೇಮಸ್. ಕೇರಳದಲ್ಲಿ ಎಲ್ಲ ಮನೆಗಳಲ್ಲಿ ಕೊಟ್ಟಿದ್ದಾರೆ. ಯಾವ ಹಸಿ ಕಸ ಕೂಡ ನಗರಸಭೆಗೂ ಕೊಡೋದಿಲ್ಲ. ಭಾಳ ಇಂಪಾರ್ಟೆಂಟ್ ಆಗಿದೆ ಆಯಿತಾ. ಸೊ ಇದು ಕಾಂಕ್ರೀಟ್ ಬಿನ್ ಅಂತೀವಿ. ಕೇರಳದ ಒಂದು ಮನೆಗೆ 2 ಬಿನ್ ಬೇಕಿರ್ತದೆ, 2. ಸೊ ಇದಕ್ಕೆ ಹಾಕುವಂಥದ್ದು ನೋಡಿ, ಇಲ್ಲಿ ಬನ್ನಿ. ಹಾಗೆ ಹಾಂ, ಇದರೊಳಗೆ ನೀವು ನೋಡಬೇಕು, ಅಲ್ಲಿ ಹೊಳಗ ಏನು ಹೆದರಬೇಡಿ ನೋಡಿ. ಅದು ಗೊಬ್ಬರ ಇದ್ರದ್ದು ಯಾವುದು ಕಿಚನ್ ಇದು ವೇಸ್ಟ್. ಒಂದು ನಿಮಿಷ, ಅದು ಹೇಳ್ತೀನಿ, ಒಂದು ನಿಮಿಷ. ಕಟ್ ಮಾಡಿದ್ದನ್ನು ಈ ಹುಳ ತಿಂತ ಅದು ಏನತ್ತೆ ಸಗಣಿ ಹಾಕಿದಾಗೆ ಹಾಕುತ್ತೆ. ಆ್ಯಕ್ಚುಲಿ ಅದು ಗೊಬ್ಬರ ಆಯಿತಾ. ಇದು ಇನ್ನು ಕಂಪ್ಲೀಟ್ ಫುಲ್ ಮಾಡಿದ ಮೇಲೆ ಅದು ಕಂಪ್ಲೀಟ್ ಗೊಬ್ಬರ ಆಗಲಿಕ್ಕೆ ಒಂದು 45 ದಿವಸದವರೆಗೆ ಬೇಕಾಗುತ್ತೆ. ಅಷ್ಟರೊಟ್ಟಿಗೆ ಇದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿ ಇನ್ನೊಂದನ್ನು ಓಪನ್ ಮಾಡೋದು. ಇನ್ನೊಂದನ್ನು ಓಪನ್ ಮಾಡಿ ನಿಮ್ಮ ಮನೆಯಲ್ಲಿ ಅದರಲ್ಲಿ ಹಾಕ್ತಾ ಬರುವಂಥದ್ದು. ಇದು ಎರಡನೇದು ತುಂಬುವಾಗ ಇದು ಗೊಬ್ಬರ ಆಗಿ ಡೈರೆಕ್ಟಾಗಿ ನೀವು ಕೈಯಿಂದ ತೆಗೆದು ಆವಾಗ ಹುಳ ಎಲ್ಲ ಸತ್ತೋಗಿರ್ತದೆ. ಡೈರೆಕ್ಟಾಗಿ ತೆಗೊಂಡ್ಬಿಟ್ಟು ಗೊಬ್ಬರವಾಗಿ ಮಾಡ್ಬೋದು. ಈಗ ನಾವು ಈಗ ಬಳಸಿದ್ದು ಅಲ್ಲಿ ಕಲ್ಲಾಪನಲ್ಲಿ ಬಳಸಿದ್ದು ಇಲ್ಲಿ ಮಾರ್ಕೆಟ್ನಿಂದ ತಂದದ್ದು ಎಲ್ಲ ಇದರಿಂದ ನಾವು ತಂದು ವೇಸ್ಟನ್ನು ಇದರಲ್ಲಿ ಹಾಕಿ 45 ದಿವಸ ಮಾಡಿ ಮತ್ತು ಇದರಲ್ಲಿ ತೆಗೆದಿಟ್ಟಿರುವಂಥದ್ದು. ಓಕೆ. ಸೊ ಇದಕ್ಕೆ ನಮ್ಗೆ ಇಲ್ಲಿ ತಂದು ಮುಟ್ಟಿಸ್ಲಿಕ್ಕೆ 1250 ರೂಪಾಯಿ ಆಗಿದೆ ಒಂದಕ್ಕೆ. ಸೊ 2ಕ್ಕೆ 2,500 ರೂಪಾಯಿ ಬರ್ತದೆ. ಸೊ ನಾವು ಪ್ರತಿಯೊಂದು ಕಮ್ಯುನಿಟಿ ಯೂನಿಟಿಗೆ ಇಂಥದ್ದೊಂದು 2 ಕೊಡಬೇಕು ಅಂತ. ಗೊಬ್ಬರ ಸಪ್ರೇಟ್, ನೀವು ತರಕಾರಿ ಬೆಳೆದು ಸಪ್ರೇಟ್ ಆಗಬಾರ್ದು. ಅದು ಗ್ರೌಂಡ್ ಇಲ್ಲ, ಈಗ ಇದು ಕಾಂಕ್ರೀಟ್ ಇದ್ರದೇ ಉಂಟು. 4 ಹೋಲ್ ಇದೆ. ಅದು ಯಾಕೆ ಲೀಚ್ ಸೆಟ್ ಹೋಗಲಿಕ್ಕೆ. ಇದು ಕೊಳೆತು ಅದು ತಿಂತ ಇವಾಗ ಅದೇನಾಗುತ್ತದೆ, ಇದು ಕೊಳೆಯುವಾಗ ಅದರಲ್ಲಿ ನೀರು ಬರ್ತದೆ. ಅದು ನೀರು ಭೂಮಿಯೊಳಗೆ ಹೋಗ್ಬೇಕು. ಅದು ತುಂಬ ಪವರ್ಫುಲ್, ತುಂಬ ಹೈ ಪ್ರೋಟೀನ್ ಇರುವಂಥದ್ದು. ಅದನ್ನು ಬಾಟಲ್ನಲ್ಲೆಲ್ಲ ಹಾಕಿ ಕೊಡುವಂಥದ್ದೆಲ್ಲ ಮಾಡ್ತಾರೆ. ಬಟ್ ತುಂಬ ಅದರಿಂದ ಅದಕ್ಕೆ ಹೋಲಿದೆ ಆಯ್ತು. ಇಲ್ಲಂದ್ರೆ ಕಂಪ್ಲೀಟ್ ಕ್ಲೋಸ್ ಮಾಡಿದರೆ ಏನಾಗ್ತದೆ, ಗ್ಯಾಸ್ ಎಲ್ಲ ಬಂದ್ಬಿಟ್ಟು ಅದು ಗ್ರೌಂಡಿಗೆ ಹೋಗ್ತದೆ. ಇದು ಡ್ರೈ ಇರ್ತದೆ, ಸಾಫ್ಟ್ ಆಗಿ ಡ್ರೈ ಇರ್ತದೆ. ಡೈರೆಕ್ಟ್ ಕೈಯಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ಫಸ್ಟ್ ನಮ್ಮ ಸಂಕೋಚ ತೆಗೆಯುವುದು ಆ ಹುಳವನ್ನು ನೋಡಲಿಕ್ಕೆ ಸಾಧ್ಯ ಆಗಬೇಕು. ಅದು ಹುಳ ಆ್ಯಕ್ಚುಲಿ ಭಾಳ ನ್ಯಾಚುರಲ್ ಆಗಿ ಅದನ್ನು ತಿಂದಾಕು. ಈಗ ನೀವು ರೇಷ್ಮೆ ಮಾಡ್ತಿರಲ್ಲ, ಎಲೆಗಳನ್ನು ತಿಂದು ರೇಷ್ಮೆ ಹೇಗೆ ಮಾಡ್ತಾರೆ, ಹುಳ ಆಗದಿದ್ದರೆ ಗೊಬ್ಬರ ಆಗೋದಿಲ್ಲ. ಹುಳ ಆಗದಿದ್ರೆ ಬಯೋಡೈಜೆಸ್ಟಿವ್ ಅದು ತಿಂದು ಪಾಟಲ್ಲೆಲ್ಲ ಉಂಟಲ್ಲ, ಪಾಟ್ ಮೇಲೆ ಪಾಟ್ ಇಟ್ಟು ಅಲ್ಲಿ ಊರ ಮಿಷನ್ ಅವ್ರು ಮಾಡಿದಾರಲ್ಲ. ಹೌದು, ರಾಮಕೃಷ್ಣ ಮಿಷನ್ ಅವರು 3 ಪಾಟ್ ಇಟ್ಟು, ಹೌದು, ಅದರ ಮೇಲ್ಗಡೆಯಲ್ಲಿ ಹಾಕುದು ಮತ್ತೆ ಅದರ ಕೆಳಗೆ ಅದು ಇದೆ. ಆ ಸಿಸ್ಟಮ್ ಅಲ್ಲಿ ಫ್ಲಾಟಿಗೆ ಯೂಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಒಂದು ಬೇರೆ ತರದ್ದು ಮಾದವುಳ್ಳವರಿಗೆಲ್ಲ ಗೊತ್ತಿರ್ಬೋದು. ಭಾಳ ರಾಮಕೃಷ್ಣ ಮಿಷನ್ ಅವರು ತುಂಬ ಕಡೆ ಮಾಡಿದ್ದಾರೆ, ಮಂಗಳೂರು ಸಿಟಿಯಲ್ಲಿ ಮಾಡಿದ್ದಾರೆ. ಅದು ಕನ್ವೀನಿಯಂಟ್ ಪ್ರೋಗ್ರಾಮ್ ಮಡಿಕೆ ದೂರದಿಂದ ತರಬೇಕು, ಆದುದರಿಂದ ಸ್ವಲ್ಪ ಸಮಸ್ಯೆ. ಅದೇ ಇದು ನಮ್ಮ ಕೋಸ್ಟಲ್ಲಿಗೆ ಒಳ್ಳೇದು, ಬಿಸಿಲಿಗೆ ತುಕ್ಕೆಲ್ಲ ಹಿಡಿದು 20-30 ವರ್ಷದವರೆಗೆ ಫೈಬರ್ ಇದು ಮಾಡ್ಬೋದು. ನೀವೇನು ಮಾಡಬೇಕು, ನೀವೆಲ್ಲರೂ ಕೂಡ ಲಯನ್ಸ್ ಲಾಟ್ರಿಯವರು ನಿಮ್ಮ ಮನೆಯಲ್ಲಿ ಫಸ್ಟ್ ಇದನ್ನು ಮಾಡಬೇಕು. ಒಬ್ಬೊಬ್ಬರು ಇದನ್ನು ಮಾಡಿ, ಜಾಗ ಇದ್ದರೆ ಎಷ್ಟು ಜಾಗ ಏನು ಬೇಕಾಗಿ ಬರೀ 2 ಇದ್ದರೆ ಸಾಕು. ಮತ್ತು ಈ ರೀತಿ ಚಪ್ಪರ ನೀವೇ ಹಗ್ಗ ಕಟ್ಕೊಳ್ಳೋದು ಮಾಡ್ತಾ ಬರ್ತೀವಿ. ಇದು ನಿಮ್ಮ ಇಲ್ಲ ಫ್ಲ್ಯಾಟಲ್ಲಿ ಆಗೋದು. ಫ್ಲ್ಯಾಟಲ್ಲಿ ನಿಮ್ಗೆ ಮಾಡ್ಬೋದು, ಇಲ್ಲ ಮೇಲೆ ಮಾಡಬೇಕು ಟೆರೆಸಲ್ಲಿ. ನಮ್ಮದು ವಿಜಯ್ ಅವರು ನಾವು ಶಾಲೆಯಲ್ಲಿ ನಮ್ಮ ಎಂಟೈರ್ ಇದನ್ನು ನಾವು ಟೆರೆಸ್ನ ಮೇಲೇ ಮಾಡೋದು. ನಗರ ಪ್ರದೇಶದ ಸಮಸ್ಯೆಗೆ ಪರಿಹಾರ. ಈ ಕಸ ಏನು ಉತ್ಪತ್ತಿ ಆಗ್ತದೆ ಅದನ್ನು ಎಲ್ಲೆಲ್ಲಿ ಬಿಸಾಡೋದಕ್ಕಿಂತ ಗೊಬ್ಬರ ಮಾಡಿ ಅಂತ ನಾವು ತಗೊಂಡೋಗಿ ಗೊಬ್ಬರವೇ ಮಾಡೋದು. ಈಗ ಉಳ್ಳಾಳದಲ್ಲಿ ನಾವು ಇಲ್ಲಿ ಉಳ್ಳಾಳದಿಂದ 2 ಟ್ರಕ್ ಹೋಗುತ್ತೆ ಕಂಪ್ರೆಸ್ಡ್, 17 ಟನ್ ಕಸ ಹೋಗುತ್ತೆ. ಅದರಲ್ಲಿ 12 ಟನ್ ಹಸಿ ಕಸ, ಗೊಬ್ಬರ ಮಾಡಲಿಕ್ಕೆ ಯೋಗ್ಯ ಇರುವಂಥ ಕಸ 12 ಟನ್. ಅದೆಲ್ಲ ಹೋಗಿ ಪಚ್ಚನಾಡಿಗೆ ಅಲ್ಲಿ ಏನಾಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಉದ್ದೇಶ ಇದನ್ನೆಲ್ಲ ಮಾಡುವಂಥದ್ದು, ಮುನ್ಸಿಪಾಲ್ಟಿ ವೇಸ್ಟನ್ನು ನಾವು, ಅದು ವೇಸ್ಟ್ ಅಲ್ಲದು ಸಂಪನ್ಮೂಲ, ಅದನ್ನು ನೀವು ಸದ್ಬಳಕೆ ಮಾಡಿ, ಅದು ಮೂಲ ಆಶಯ. ಇದರಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಏನು ಸಮಸ್ಯೆ ಏನಿಲ್ಲ. ಪ್ಲಾಸ್ಟಿಕ್ ಒಂದು ಬಿಟ್ಟು ಎಲ್ಲ ಉಂಟು. ಈಗ ಉಳ್ಳಾಳದ್ದು ಈಗ ಒಟ್ಟಾರೆ ಎಲ್ಲ ಚಿಕನ್ ಅಂಗಡಿಗಳದ್ದು ಎಲ್ಲ ವೇಸ್ಟನ್ನು ಸಪ್ರೇಟ್ ಆಗಿ ಈಗ ತಗೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ. ನೀವು ಏನು ಮಾಡಿ, ಯೂಟ್ಯೂಬಿಗೆ ಹೋಗಿ ಮೊಬೈಲಲ್ಲಿ, ಯೂಟ್ಯೂಬ್ನಲ್ಲಿ ನೋಡಿ ಹೇಗೆ ಕಂಪೋಸ್ಟಿಂಗ್ ಹೇಗೆ ಮಾಡ್ತಾರೆ, ಯಾವ ರೀತಿಯ ಪ್ರೋಸೆಸ್ ಹೇಗೆ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿದೆ. 3 ಮೆಥಡ್ನಲ್ಲಿ ಯಾರ್ಯಾರಿಗೆ ಬೇಕು ನಿಮಗೆ ಆ ರೀತಿ ಮಾಡಿಕೊಡಿ.
ನಿವೃತ್ತ ಶಿಕ್ಷಕಿಯರು ಶ್ರೀ ವಾಸುದೇವರಾವ್ ಪಾತಿರೊಂದು ಉಳ್ಳಾಲದ ತ್ಯಾಜ್ಯನು ಈತನೇಟ ಪಚ್ಚನಾಡಿ ಕೊನೊಂದಿತ್ತಿರು ನಿಜವಾದ ನಮ್ಮ ಇಲ್ಲದ ತ್ಯಾಜ್ಯ ನಮ್ಮವಲೇ ಉಪ್ಪೊಡು ಪ್ರತಿಯೊರಿ ತಂಕ್ಲೆ ಇಲ್ಲದ ಹಸಿ ತ್ಯಾಜ್ಯನು ತಂಕ್ಲೆ ಕಾಂಪೋಸ್ಟ್ ಮಲ್ತದು ಅವೆರ್ದು ತರಕಾರಿಲೇನ್ ಬುಲಪಾಯರಂಡ ಕಜವನ್ನು ನಗರಸಭೆಗೂ ಕೊರಪುನ ಅವಕಾಶ ತಿಕ್ಕುಚು ಪಂಡ ತೆರಿಪಾಯರು. ಉಳ್ಳಾಲದಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಉಳ್ಳಾಲದ ತ್ಯಾಜ್ಯವನ್ನು ಇಲ್ಲಿಯ ತನಕ ಮಂಗಳೂರಿನ ಪಚ್ಚನಾಡಿಗೆ ಕಳಿಸ್ತಾ ಇದ್ದಾರೆ. ಆದರೆ ನಿಜವಾಗಿ ನಮ್ಮ ಊರಿನ ತ್ಯಾಜ್ಯ ನಮ್ಮಲ್ಲಿಯೇ ಇರಬೇಕು ಮತ್ತು ನಮ್ಮ ಮನೆಯ ತ್ಯಾಜ್ಯ ನಮ್ಮ ಮನೆಯ ಒಳಗೆ ಇರಬೇಕು. ಪ್ರತಿಯೊಂದು ಮನೆಯವರು ತಮ್ಮ ಮನೆಯಲ್ಲಿ ಇರುವಂತಹ ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಹಸಿ ಕಸವನ್ನು ತಾವೇ ಕಾಂಪೋಸ್ಟ್ ಮಾಡಿದ್ದೇ ಆದರೆ, ತಾವೇ ಗೊಬ್ಬರವನ್ನು ತಮ್ಮ ಮನೆಯಲ್ಲಿ ಮಾಡಿಕೊಂಡದ್ದೇ ಆದರೆ ಮತ್ತು ಅದರ ಮೂಲಕ ತರಕಾರಿಯನ್ನು ಬೆಳೆಸಿದ್ದೇ ಆದರೆ ಕಸವನ್ನು ಹೊರಗೆ ಕೊಡಲಿಕ್ಕೆ, ನಗರಸಭೆಗೆ ಕೊಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಇದೇ ರೀತಿ ಉಳ್ಳಾಲದಲ್ಲಿ ಪ್ರತಿಯೊಂದು ಕುಟುಂಬದವರು ತಮ್ಮ ಮನೆಯಲ್ಲಿ ಬರುವಂತಹ ಹಸಿ ಕಸವನ್ನು ತಾವೇ ತಮ್ಮ ಮನೆಯಲ್ಲಿಯೇ ಗೊಬ್ಬರವನ್ನಾಗಿ ಪರಿವರ್ತಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಮುಖ್ಯವಾಗಿ ನಗರಸಭೆಯ ವತಿಯಿಂದ ಸಾಮುದಾಯಿಕವಾಗಿ ಸುಮಾರು 20-25 ಮಹಿಳೆಯರು ಅಥವಾ ಕುಟುಂಬಗಳವರು ಒಟ್ಟಾಗಿ ಒಂದು ಕಡೆ ಸೇರಿಕೊಂಡು ಸಾಮುದಾಯಿಕ ಸಾವಯವ ಕೃಷಿ ಘಟಕವನ್ನು ಒಂದು ಪ್ರಾರಂಭ ಮಾಡುವಂತಹ ಯೋಜನೆ ನಡೆಸಲಾಗ್ತಾ ಇದೆ. ಈಗಾಗಲೇ ಉಳ್ಳಾಲದಲ್ಲಿ ಸುಮಾರು 5 ಕಡೆ ಈ ರೀತಿಯ ಸಾಮುದಾಯಿಕ ತ್ಯಾಜ್ಯದಿಂದ ತರಕಾರಿ ಘಟಕಗಳನ್ನು ಪ್ರಾರಂಭಿಸಲಾಗಿದೆ. ಆ ಮೂಲಕ ಉಳ್ಳಾಲ ಜನತೆಗೆ ಒಂದು ಸಂದೇಶ ಹೋಗ್ತಾ ಇದೆ. ಅಂದರೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುವುದು ಅಥವಾ ಸಾಮುದಾಯಿಕವಾಗಿ ತಮ್ಮ ಮನೆಯ ಹತ್ತಿರದವರು ಒಟ್ಟಾಗಿ ಸೇರಿಕೊಂಡು ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಅಲ್ಲಿ ತಾವೇ ತರಕಾರಿಯನ್ನು ಬೆಳೆಯಬಹುದು. ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಗರಸಭೆ ಮಾಡಿಕೊಡಲಿಕ್ಕೆ ಒಪ್ಪಿಕೊಂಡಿದೆ. ಈ ಮೂಲಕ ನಾವು ಉಳ್ಳಾಲವನ್ನು ಒಂದು ಸುಂದರವಾದಂತಹ ಸ್ವಚ್ಛವಾದ ಉಳ್ಳಾಲವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನಿಸೋಣ. ಕಂಕನಾಡಿ ಪಾಟೀಲ್ ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಲಯನ್ ಅರುಂಧತಿ ಶೆಟ್ಟಿ, ಕದ್ರಿ ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಲಯನ್ ಮಂಜುಳಾ ಶೆಟ್ಟಿ, ಪರಿಸರ ಪ್ರೇಮಿ ಲಯನ್ ಮಾಧವ್ ಉಳ್ಳಾಲ್, ನಗರಸಭಾ ಸದಸ್ಯರು ಜಬ್ಬಾರ್, ಕೃಷಿಕರು ವಿಜಯ್ ಕುಂದರ್ ಉಳಿಯಾ ಬೊಕ್ಕ, ಲಯನ್ಸ್ ಕ್ಲಬ್ ಸದಸ್ಯರು ಮುತಾಲಿಗಿಡಿತ್ತರು.